ಮಂಗಳೂರು ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ಸಹಯೋಗದಲ್ಲಿ ವಿಶೇಷ ಉಪನ್ಯಾಸ ತುಳು ಜನಪದ ಸಾಹಿತ್ಯ ಎಂಬ ವಿಚಾರಗೋಷ್ಠಿ ನಡೆಯಿತು. ಕಾಲೇಜಿನ ವಿಶ್ವವಿದ್ಯಾನಿಲಯದ ಶಿವರಾಮ್ ಕಾರಂತ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಜಾಸ್ತಿ ಕೂಡ ತೋರ ಸಾಧ್ಯವಾದ ರಟ್ಟೆ ಪ್ರಯತ್ನ ಮುಂಚಿನ ಪ್ರಯತ್ನ ಒಂಜಿ ಟೆಕ್ಸ್ಟ್ ಅನಲೈಸ್ ಮಾಡ್ತಾಗ ಒಂಜಿ ಪಾಡ್ತಾನೆ ವಿಶ್ಲೇಷಣೆ ಮಾಡ್ತಾಗ ಆ ಮಾದರಿ ನಮ್ಮ ಸುಮಾರು ಈಗ 10 ಮಾತಾಡ್ತದೆ ಎಲ್ಲ ಕ್ರಮೇಣ ಜೋಗಿಗೆ ಇಂಚ ಕಲ್ಪೊಂಡ ಒಂದು ಮಾಡೆಲ್ ಇದು ಕ್ರಮ ಈ ಕ್ರಮ ಏರ್ತದೆ ನಾಟಕ ಕಾದಂಬರಿ ಎಲ್ಲಿಯಲ್ಲೂ ಬೇರೆ ಸಾಹಿತ್ಯ ಪ್ರಕಾರ ನಾವು 5 ಕೃತಿಗಳಲ್ಲಿ ಜೋಗಿಗೆ ಓದಿಯಾರ 5 ಕೃತಿಗಳು ಪೂರ್ಣ ಪಾಠ ಮಾಡಿಕೊಳ್ಳಿ. ಈ ವೇಳೆ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗದ ಸಂಯೋಜಕ ಡಾಕ್ಟರ್ ಮಾಧವ ಎಂಕೆ ಉಪಸ್ಥಿತರಿದ್ದರು.